ನಾನು ಆಕ್ಚುಲಿ ಒಂದು ಮೊಟ್ಟೆ ಕತೆ ಮಾಡೋದಕ್ಕಿಂತ ಮುಂಚೆ 5 ಸ್ಕ್ರಿಪ್ಟ್ ಬರೆದಿದೆ, 5 ತುಳುಲೇ ಬರೆದಿದ್ದು. ಅಂಡ್ 3 ವರ್ಷ ಓಡಾಡಿದೆ ಇಲ್ಲಿ ಸಿನಿಮಾ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ನಂಗೆ ಸಿನಿಮಾ ಮಾಡೋಕ್ಕಾಗಿಲ್ಲ. ಯಾವುದೋ ಪ್ರೊಡ್ಯೂಸರ್ ಅವ್ರು ಇದೇ ರೀತಿ ಮಾಡಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಮತ್ತೆ ನಾನು ಕೂಡ ಏನೋ ಪ್ರೂವ್ ಮಾಡ್ಕೊಂಡಿಲ್ಲ, ಅದು ತಪ್ಪಿಲ್ಲ. ಅದ್ರ ಜೊತೆಗೆ ಕೆಲವರು ನಟರು ಕೂಡ ಇದೇ ರೀತಿ ಸಿನಿಮಾ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಅದು ನನಗೆ ಸಿನಿಮಾ ಅಂತ ಅನಿಸ್ತಾ ಇರಲಿಲ್ಲ. ಹಾಗಾಗಿ ಇದನ್ನ ಪ್ರೂವ್ ಮಾಡೋದಕ್ಕೋಲ್ಲ ಹೇಳೋದಕ್ಕೋಲ್ಲ ಏನು ಅಲ್ಲ. ಆ ಟೈಮಲ್ಲಿ ನಾನು ಆಕ್ಚುಲಿ ಎಲ್ಲ ಬಿಟ್ಟು ನಾನು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದು. ಅದು ಸಿನಿಮಾ ಆಯಿತು, ಅದು ಕನ್ನಡ ಸಿನಿಮಾ ಒಂದು ಮುಟ್ಟೆ ಆಗತ್ತೆ. ಬಟ್ ನನಗೆ ಖಂಡಿತ ಇಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಆಸೆ ಇದೆ. ಸೊ ಅದು ಯಾವಾಗ ಅಂದ್ರೆ ನನ್ನ ಹತ್ರ ಎಷ್ಟು ದುಡ್ಡು ಆಗಬೇಕು ಅಂದ್ರೆ ನಾನು ಆ ಸಿನಿಮಾದ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇರಬೇಕು, ಆಗ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅಂದ್ರೆ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ತುಳುಲಿ ಈ ತರದೇ ಸಿನಿಮಾಗಳು ನಡೆಯುತ್ತೆ ಅನ್ನೋದು ನಾನು ನಂಬುವಂತ ಫಿಲಾಸಫಿ ಅಲ್ಲ. ಹಾಗಾದ್ರೆ ಅದನ್ನ ಬೇರೆಯವ್ರ ಹತ್ರ ಯಾರ ಹತ್ರ ಎಕ್ಸ್ಪ್ಲೋರೇಷನ್ ಮಾಡಿಸೋದಕ್ಕಿಂತ ನಾನೇ ಒಂದ್ ದಿವಸ ನನ್ನ ಹತ್ರ ಅಷ್ಟು ದುಡ್ಡಾದ್ರೆ, ಕಳ್ಕೊಳ್ಳೋ ಅಷ್ಟು ದುಡ್ಡಾದ್ರೆ ಖಂಡಿತ ನಾನು ನಿರ್ಮಾಣ ಮಾಡಿ ಅಂದ್ರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಬದಲಾಗಬೇಕು ಅಂತ ನಂಗೆ ಬಹಳ ಆಸೆ ಇದೆ. ಇಲ್ಲಿ ತುಂಬಾ ಸಣ್ಣ ಇಂಡಸ್ಟ್ರಿ ಆದ ಕಾರಣ ಇದನ್ನ ಬೆಳೆಸಬಹುದು, ಆದ್ರೆ ಒಂದೇ ರೀತಿಯ ಏಕತಾನತೆಯಿಂದ ಅದಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಕಳ್ಕೊಳ್ಳುವಂತ ದುಡ್ಡು ಅಂತ ಹೇಳಿದ್ರೆ ಹಾಗಲ್ಲ. ಈಗ ತುಳು ಇಂಡಸ್ಟ್ರಿಯಲ್ಲಿ ದುಡ್ಡು ಆಗ್ಬೇಕಂದ್ರೆ ಈ ತರದ್ದೇ ಸಿನಿಮಾ ಮಾಡ್ಬೇಕು ಅಂತಿದೆ, ಕರೆಕ್ಟ್ ಅಲ್ವಾ? ಅಂದ್ರೆ ಅದು ಕಲ್ಪನೆ ಚೇಂಜಸ್ ಮಾಡಬೇಕು ಅಂತ. ಅದೇ ಚೇಂಜ್ ಮಾಡ್ಬೇಕು ಅಂದ್ರೆ ಆ ರಿಸ್ಕ್ ತಗೊಳ್ಳೇಬೇಕು. ಅಲ್ಲಿ ರಿಸ್ಕ್ ಇದೆಯಲ್ವಾ? ಆಗ ಇಲ್ಲ ಇದು ಅಂದ್ರೆ ನಾನು ಇವ್ರ ಹತ್ರ ಈ ರಿಸ್ಕ್ ತಗೊಳ್ಳಲ್ಲ. ಅದೇ ನಾ ಹೇಳ್ತಿರೋದು. ಇವರನ್ನ ನಾನು ಈಗ ಟೋಬಿ ಸಿನಿಮಾಗೆ ದುಡ್ಡು ಹಾಕಿಸ್ತೀನಿ ಯಾಕೆಂದ್ರೆ ನನಗೆ ಧೈರ್ಯ ಇದೆ ಏನಂದ್ರೆ ಇಲ್ಲ, ನಾನು ಈ ಸಿನಿಮಾನ ನಾನು ಹೇಗಾದ್ರೂ ಮಾಡಿ ದುಡ್ಡು ನಿಮ್ಗೆ ಹಿಂದೆ ತಂದು ಕೊಡ್ತೀನಿ ಅಂತ. ತುಳು ಸಿನಿಮಾದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ಬೇಕಾದ್ರೆ ನಾನು ಅವ್ರ ದುಡ್ಡು ಹಾಕಿಸ್ಕೊಳ್ಳಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಆಗ್ತಿರೋದು. ಅದನ್ನ ನಾನು ನನ್ನ ದುಡ್ಡಲ್ಲಿ ಮಾಡ್ಬೇಕು. ಅದನ್ನ ಪ್ರೊಡ್ಯೂಸರ್ ದುಡ್ಡಲ್ಲಿ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅಥವಾ ಅದು ಬೇರೆ ಯಾರ ದುಡ್ಡಲ್ಲೂ ಮಾಡೋಕೆ ಇಷ್ಟ ಇಲ್ಲ. ಅಷ್ಟು ನನ್ನ ಹತ್ರ ಅಕೌಂಟ್ ಅಲ್ಲಿ ದುಡ್ಡು ಬಂದಾಗ ಮತ್ತು ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಹೊಸ ನಟರಿರುವಂತಹ ಹೊಸ ನಿರ್ದೇಶಕರಿರುವಂತಹ ಸಿನಿಮಾನ ಖಂಡಿತ ಪ್ರಯತ್ನ ಪಡ್ತೀನಿ. ಅದು ಯಾವಾಗ ಅಂತ ಮಾತ್ರ ಗೊತ್ತಿಲ್ಲ, ಬಟ್ ಪ್ರಯತ್ನ ಪಟ್ಟೆ ಬಿಡ್ತೀನಿ ಸರ್. ಲ್ಯಾಂಗ್ವೇಜ್ ಅಲ್ಲಿ ಬಂದು ಸರ್ ಯಾರು ನೋಡಿಲ್ಲ. ಕರೆಕ್ಟ್. ಅದು 2 ಸಿನಿಮಾ ಮಾಡೋದು ಈಕ್ವಲ್ ಎಫರ್ಟ್. ಬಟ್ ಅದರಿಂದ ಏನು ಆಕ್ಚುಲಿ ನೀವು ಇನ್ಕಮ್ ವೈಸ್ ನೋಡಿದ್ರೆ ಏನೂ ಆಗಲ್ಲ. ಅದೇ ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಏನಾದ್ರೂ ವರ್ಕ್ ಆಗಿ ನಮ್ಮ ಟೀಮಲ್ಲಿ ಯಾರೋ ಒಬ್ರು ಒಳ್ಳೆ ತುಳು ಸಿನಿಮಾ ಮಾಡಬೇಕು ಅನ್ಬೇಕಾದ್ರೆ ನಾನು ಅದನ್ನ ಮಾಡಿದಾಗ ಆಗ ಹೀಗೆ ಬರ್ಬೋದು, ತುಳು ಸಿನಿಮಾ ಮಾಡ್ಬೇಕಾದ್ರೆ ಮತ್ತೊಂದು ಕನ್ನಡ ಸಿನಿಮಾ ಮಾಡೋಣ ಅಂತ. ಅದು ವರ್ಕ್ ಆಗಲ್ಲ. ಐ ಥಿಂಕ್ ಒಂದು ಭಾಷೆಗೆ ಫೋಕಸ್ ಮಾಡಿ ಅದರ ಬೇಸ್ ಏನಿದೆ ಅದಕ್ಕೆ ತುಂಬಾ ವರ್ಕ್ ಮಾಡ್ಬೋದು. ಇಲ್ಲ ನಾನು ಇಲ್ಲೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಆ ಕಡೆ ಮಾಡ್ತೀನಿ ಅಂದಾಗ ಅದು ತುಂಬಾ ಡೈಲ್ಯೂಟ್ ಆಗುತ್ತೆ.